ನಮಸ್ಕಾರ ವೀಕ್ಷಕರೇ, ಶಾರದಾ ಆಯುರ್ವೇದ ಆಸ್ಪತ್ರೆ ದೇವಿನಗರ ತಲಪಾಡಿ ಅರ್ಪಿಸುವ ಸಂಜೀವಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಶ್ವಿನಿ. ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಆಸ್ಪತ್ರೆಯ ಹಿರಿಯ ವೈದ್ಯಾಧಿಕಾರಿಯಾಗಿರುವಂತಹ ಡಾಕ್ಟರ್ ಅಮೃತಾ ಟಿಟಿ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ವೀಕ್ಷಕರೇ, ಇವತ್ತು ಮೇಡಮ್ ಅವರು ನಮಗೆ ನ್ಯೂರೋ ಆಯುರ್ವೇದ ಎಂಬ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಬಂದಿದ್ದಾರೆ. ಮೇಡಮ್, ಮೊದಲಿಗೆ ನ್ಯೂರೋ ಆಯುರ್ವೇದ ಅಂತ ಹೇಳಿದ್ರೆ ಏನು? ಅಂತಂದ್ರೆ ಫಸ್ಟ್ ಟೈಮ್ ಕೇಳುವಂತಹ ಒಂದು ವರ್ಡ್. ಹೌದು, ಹೇಳಿದ್ರೆ ಏನು? ನ್ಯೂರೋ ಆಯುರ್ವೇದ ಅಂತ ಹೇಳಿದ್ರೆ ಏನು ಅಂತ ಹೇಳಿ ಕೇಳಿದ ಕ್ವಶನ್ ತುಂಬಾ ಒಳ್ಳೇದಾಯ್ತು. ಯಾಕೆ ಅಂತ ಹೇಳಿದ್ರೆ ನ್ಯೂರೋಲಾಜಿಕಲ್ ಪ್ರಾಬ್ಲಮ್ ಅಂದ್ರೆ ಈಗ ಸ್ಟ್ರೋಕ್ ಆಗಿರ್ಬೋದು ಅಥವಾ ತುಂಬಾ ಹೆಡ್ಏಕ್ ಬರ್ಬೋದು, ಬಂದ ಕೂಡಲೇ ಎಲ್ಲರಿಗೆ ಫಸ್ಟ್ ನೆನಪಾಗೋದು ಮಾಡರ್ನ್ ಹಾಸ್ಪಿಟಲ್. ಆಯುರ್ವೇದದಲ್ಲಿ ನ್ಯೂರೋಲಾಜಿಕಲ್ ಡಿಸೀಸಸ್ಗೆ ಟ್ರೀಟ್ಮೆಂಟ್ ಇದೆ ಅನ್ನೋದು ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ. ಸೊ ಅದಕ್ಕೋಸ್ಕರ ನಾವಿವತ್ತು ನ್ಯೂರೋ ಆಯುರ್ವೇದದ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಅಂದ್ರೆ ಇದರ ಮುಖಾಂತರ ನ್ಯೂರೋ ಆಯುರ್ವೇದ ಅಂದ್ರೆ ಏನು ಅಂತ ಹೇಳಿ ಹೇಳ್ತೀನಿ. ನ್ಯೂರೋ ಅಂತ ಹೇಳಿದ್ರೆ ನ್ಯೂರೋಲಾಜಿಕಲ್ ಡಿಸೀಸಸ್, ಆಯುರ್ವೇದ ಅಂದ್ರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಈ ನ್ಯೂರೋಲಾಜಿಕಲ್ ಡಿಸೀಸಸ್ಗೆ ಆಯುರ್ವೇದದ ಟ್ರೀಟ್ಮೆಂಟ್ ಇದೆ ಅಂತ ತಿಳಿಸ್ಕೊಳ್ಳೋದೇ ಇವತ್ತಿನ ಉದ್ದೇಶ. ಈ ಒಂದು ನ್ಯೂರೋಲಾಜಿಕಲ್ ಡಿಸೀಸ್ ಅಂತ ಹೇಳಿದ್ರೆ ಯಾವ್ಯಾವ ರೋಗಗಳನ್ನ ನಾವು ಕರೀತೀವಿ? ನ್ಯೂರೋಲಾಜಿಕಲ್ ಡಿಸೀಸಸ್ ಅಂದ್ರೆ ತುಂಬಾ ಬರುತ್ತೆ. ಆಲ್ಮೋಸ್ಟ್ ಒಂದು 600 ನ್ಯೂರೋಲಾಜಿಕಲ್ ಡಿಸೀಸಸ್ ಇದೆ. ಎಲ್ಲದನ್ನ ಇದರಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಕಾಮನ್ ಆಗಿ ನೋಡೋದು ಅಂತ ಹೇಳಿದ್ರೆ ಪ್ಯಾರಾಲಿಸಿಸ್ ಇರ್ಬೋದು ಅಥವಾ ಸ್ಟ್ರೋಕ್ ಅಂತ ಹೇಳ್ತೀವಿ, ಅದು ಎಪಿಲೆಪ್ಸಿ ಅಂದ್ರೆ ಕಾಮನ್ ಜನರು ಪಿಟ್ಸ್ ಅಂತ ಹೇಳ್ತಾರೆ. ಎಪಿಲೆಪ್ಸಿ, ಕ್ಲಸ್ಟರ್ ಹೆಡ್ಏಕ್ ಅಂತ ಬರುತ್ತೆ, ಒಂದು ಸಿವಿಯರ್ ಹೆಡ್ಏಕ್ ಬರುತ್ತೆ. ಮತ್ತೆ ಸರ್ವೈಕಲ್ ರ್ಯಾಡಿಕ್ಯುಲೋಪತಿ ಅಂತ ಬರುತ್ತೆ, ಮಲ್ಟಿಪಲ್ ಸ್ಕ್ಲಿರೋಸಿಸ್ ಅಂತ ಬರುತ್ತೆ, ಕಾರ್ಪಲ್ ಟನಲ್ ಸಿಂಡ್ರೋಮ್, ಹೀಗೆ ಸುಮಾರು ರೋಗಗಳನ್ನ ನ್ಯೂರೋಲಾಜಿಕಲ್ ಡಿಸೀಸಸ್ ಅಂತ ಹೇಳಿ ಹೇಳ್ತೀವಿ. ಸೊ ಈ ಒಂದು ನರರೋಗಗಳು ಬರಲಿಕ್ಕೆ ಕಾರಣಗಳಾದ್ರೂ ಯಾವುದು? ಇಂಥದ್ದೇ ಕಾರಣ ಅಂತ ಹೇಳಿ ನರರೋಗಕ್ಕೆ ಇಲ್ಲ. ಅದು ಲೈಫ್ ಸ್ಟೈಲ್ ಇಂದ ಬರುತ್ತೆ. ಕೆಲವೊಬ್ಬರಿಗೆ ಲೈಫ್ ಸ್ಟೈಲ್ ಅಂತ ಹೇಳಿದ್ರೆ ಹೇಗೆ ಅಂದ್ರೆ, ಈಗ ಎಲ್ಲರೂ ಬಿಸಿ, ಯಾರಿಗೆ ಸಹ ಎಂತ ಕೆಲಸ ಮಾಡ್ಲಿಕ್ಕೂ ಟೈಮ್ ಇಲ್ಲ. ಕೆಲವೊಬ್ರು ಫುಡ್ ಸರಿ ತಿನ್ನೋದಿಲ್ಲ, ಜಂಕ್ ಫುಡ್ ಎಂತ ಸಿಕ್ಕಿದ್ರು ಅದನ್ನ ತಿಂತಾರೆ. ಮತ್ತೆ ತುಂಬಾ ಟೆನ್ಷನ್ಸ್ ಇರುತ್ತೆ, ಅಂದ್ರೆ ಅದು ವರ್ಕ್ ಪ್ಲೇಸ್ ಅಲ್ಲಿ ಇರ್ಬೋದು ಅಥವಾ ಹೌಸ್ ಹೋಲ್ಡ್ ಇದಿರ್ಬೋದು, ಅಂದ್ರೆ ತುಂಬಾ ಟೆನ್ಷನ್ಸ್ ಅಲ್ಲಿ ಇರ್ತೀವಿ. ಮತ್ತೆ ಯೋಗ ಆಗ್ಲಿ ಮೆಡಿಟೇಷನ್ ಆಗ್ಲಿ ಮಾಡುವಷ್ಟು ಪುರ್ಸೊತ್ತು ಯಾರ ಹತ್ರನೂ ಇಲ್ಲ. ಒಂದು ಲೈಫ್ ಸ್ಟೈಲ್, ನಮ್ಮ ಈ ಮಾಡರ್ನ್ ಲೈಫ್ ಸ್ಟೈಲೇ ನಮಗೆ ಕಾರಣ. ಮತ್ತೆ ಹಳೆ ಕಾಲದಲ್ಲೆಲ್ಲ ಎಂತ ಆಗ್ತಿತ್ತು ಅಂತಂದ್ರೆ ಫಿಸಿಕಲ್ ಎಕ್ಸರ್ಸೈಸ್ ತುಂಬಾ ಸಿಗ್ತಾ ಇತ್ತು, ಪ್ಲಸ್ ಮೆಂಟಲಿನೂ ಅವರು ಆ ಫಿಸಿಕಲ್ ಆಕ್ಟಿವಿಟಿ ಜೊತೆಗೆ ಅವರು ಮೆಂಟಲಿನೂ ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿದ್ರು, ಸ್ಟ್ರಾಂಗ್ ಆಗಿದ್ರು. ಈಗ ಹೇಗೆ ಅಂದ್ರೆ ಎಲ್ಲ ಮಷೀನ್ ಮಾಡುತ್ತೆ, ಆದ್ರೂ ಸಹ ನಮಗೆ ಸ್ಟ್ರೆಸ್ ಮುಗಿಯುವುದಿಲ್ಲ. ಅದಕ್ಕೆ ಲೈಫ್ ಸ್ಟೈಲ್ ಈಸ್ ಒನ್ ಆಫ್ ದ ಮೇನ್ ರೀಸನ್. ಅಂದ್ರೆ ಲೈಫ್ ಸ್ಟೈಲ್ ಒಂದು ಕಾರಣ ಅಂತ ಹೇಳಿ ಹೇಳ್ತೀವಿ. ಇನ್ನೊಂದು ಇನ್ಫೆಕ್ಷನ್ ಆಗುತ್ತೆ. ಕೆಲವೊಂದು ಇನ್ಫೆಕ್ಷನ್ ಇಂದ ಸಹ ನ್ಯೂರೋಲಾಜಿಕಲ್ ಡಿಸೀಸಸ್ ಬರುತ್ತೆ. ಮತ್ತೆ ಜೆನೆಟಿಕಲ್ ಆಗಿ ಬರುತ್ತೆ, ಅಂದ್ರೆ ಫ್ಯಾಮಿಲಿಯಲ್ಲಿ ಬರುತ್ತೆ. ಮತ್ತೆ ಕೆಲವೊಂದು ಡಿಸೀಸಸ್, ಈಗ ಲಾಂಗ್ ಸ್ಟ್ಯಾಂಡಿಂಗ್ ಡಿಸೀಸಸ್, ಈಗ ಡಯಾಬಿಟಿಸ್ ಕೆಲವೊಂದು ನರರೋಗಗಳನ್ನ ಮಾಡುತ್ತೆ. ಹಾಗೆ ಇಂಥದ್ದೇ ಕಾರಣ ಅಂತ ಹೇಳಿ ನಾವು ಹೇಳಲಿಕ್ಕಾಗುದಿಲ್ಲ. ಕೆಲವು ಕಾರಣಗಳಿಂದ ಬರುತ್ತೆ. ಮತ್ತೆ ಕೆಲವೊಂದ್ಸರ್ತಿ ಏನು ಕಾರಣ ಇಲ್ಲದೆ ಸಹ ಬರ್ಬೋದು. ತುಂಬಾ ಹೈಪರ್ ಟೆನ್ಷನ್ ಸಿಕ್ಕಾಪಟ್ಟೆ ಕೇಳಿರ್ಬೋದಲ್ವಾ ಸುಮಾರು ಸರ್ತಿ. ಅವರಿಗೆ ಪ್ಯಾರಾಲಿಸಿಸ್ ಆಯ್ತು, ಕಾರಣ ಏನು ಅಂದ್ರೆ ಒಂದು ಶುಗರ್ ಹೆಚ್ಚಾಗಿದೆ ಅಥವಾ BP ಹೆಚ್ಚಾಗಿದೆ ಅಂತ ಹೇಳಿ ಕೇಳಿರ್ತೀವಿ. ಸೊ ಇದೆಲ್ಲ ಕೆಲವು ಕಾರಣಗಳು ಇರ್ತದೆ. ಹಾಗೆ ಇಂಥದ್ದೇ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಹಲವು ಕಾರಣಗಳಲ್ಲಿ ಯಾವುದೋ ಒಂದು ಕಾರಣದಿಂದ ನಮ್ಗೆ ನ್ಯೂರೋಲಾಜಿಕಲ್ ಡಿಸೀಸಸ್ ಬರ್ಬೋದು. ಯಾವ ತರ ನಾವು ಐಡೆಂಟಿಫೈ ಮಾಡಬಹುದು? ಲಕ್ಷಣಗಳು ಈಗ ನೋಡಿ, ನಾನು ಮೊದಲೇ ಹೇಳಿದೆ 600 ಡಿಸೀಸಸ್ ಮೇಲೆ ನ್ಯೂರೋಲಾಜಿಕಲ್ ಡಿಸೀಸಸ್ ಬರ್ತದೆ ಅಂತ ಹೇಳಿದೆ. ಸೊ ಇಂಥದ್ದೇ ಲಕ್ಷಣ ಅಂತ ಇರಲ್ಲ. ಒಂದೊಂದು ರೋಗಕ್ಕೆ ಒಂದೊಂದು ತರ ಲಕ್ಷಣ. ಕಾಮನ್ ಆಗಿ ನಾವು ನೋಡುದಾದ್ರೆ ಇದು ಅಂದ್ರೆ ನಡೆಯುವಾಗ ಬ್ಯಾಲೆನ್ಸ್ ತಪ್ಪಿದ ಹಾಗೆ ಆಗೋದು, ಮತ್ತೊಂಥರ ತಲೆ ಸುತ್ತಿದ ಹಾಗೆ ಆಗೋದು, ಅಥವಾ ಮಸಲ್ಸ್ ಅಲ್ಲಿ ವೀಕ್ನೆಸ್ ಬಂದಾಗೆ ಆಗೋದು, ಇರುವೆ ಹರಿದಾಗೆ ಆಗೋದು, ಅಥವಾ ಏನೋ ರೆಗ್ಯುಲರ್ಲಿ ಮಾಡ್ತಾ ಇರೋ ಕೆಲಸಗಳನ್ನ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತ ಅನಿಸ್ತಿರ್ಬೋದು, ಅಥವಾ ಈಗ ಸಡನ್ ಆಗಿ ಡಿಪ್ರೆಷನ್ ತರ ಅನ್ಸೋದು, ಅಂದ್ರೆ ಮೂಡೆಲ್ಲ ಅಪ್ಸೆಟ್ ಆಗೋದು. ನೀವೀಗ ಹೇಳಿದ್ರಿ ನರರೋಗಗಳ ಬಗ್ಗೆ ಹೇಳಿದ್ರಿ, ಹಲವಾರು ಕಾರಣಗಳಿವೆ ಅಂತ ಹೇಳಿದ್ರಿ. ಸೊ ಈ ಒಂದು ನರರೋಗಗಳು ಬರ್ಲಿಕ್ಕೆ ಅಂದ್ರೆ ಯಾವ ತರ ಗೊತ್ತಾಗ್ತದೆ ಒಬ್ಬ ಮನುಷ್ಯನಿಗೆ ನರರೋಗ ಬಂದಿದೆ ಅಂತ ಹೇಳಿ? ಲಕ್ಷಣಗಳು ಅಂತ ಹೇಳ್ಬೋದು, ಐಡೆಂಟಿಫೈ ಮಾಡಬಹುದು. ಈಗ ನರ ರೋಗಗಳಿಗೆ ಲಕ್ಷಣ ಅಂತ ಹೇಳಿ ಒಂದು ಪರ್ಟಿಕ್ಯುಲರ್ ಲಕ್ಷಣ ಅಂತ ಹೇಳಿ ಇರುವುದಿಲ್ಲ. ಯಾಕೆಂದ್ರೆ ಈ 600 ಡಿಸೀಸಸ್ ಸಿಂಗಲ್ ಲಕ್ಷಣದಿಂದ ಏನು ಬರುವುದಿಲ್ಲ. ಒಂದೊಂದು ರೋಗಗಳಿಗೆ ಒಂದೊಂದು ಲಕ್ಷಣ ಅಂತ ಇರುತ್ತೆ. ಕಾಮನ್ ಆಗಿ ನಾವು ಹೇಳ್ಬೇಕು ಅಂತ ಹೇಳಿದ್ರೆ, ಇರುವೆ ಹರಿದಾಗೆ ಆಗೋದು, ಅಥವಾ ನಡೀತಾ ಇರುವಾಗ ನಿಧಾನಕ್ಕೆ ಬ್ಯಾಲೆನ್ಸ್ ತಪ್ತಿದೆ ಅಂತ ಅನ್ಸೋದು, ಸಣ್ಣಕ್ಕೆ ತಲೆ ಸುತ್ತಿದಾಗೆ ಆಗೋದು, ಅಥವಾ ನಮ್ನೆಸ್ ಅಂತ ಹೇಳ್ತೀವಿ, ಅಂದ್ರೆ ನೆಲದಲ್ಲಿ ನಡೀತಾ ಇರುವಾಗ ಏನೋ ಸ್ಪಾಂಜ್ ಮೇಲೆ ನಡೆದಿದ್ದೀನಿ ಅಂತ ಹೇಳಿ ಅನಿಸ್ತದೆ, ಅಥವಾ ಸಡನ್ ಆಗಿ ಮಸಲ್ ವೀಕ್ನೆಸ್ ಆಗ್ತಾ ಇದೆ ಅಂತ ಅನ್ಸೋದು, ಅಂದ್ರೆ ನಾವು ರೆಗ್ಯುಲರ್ ಆಗಿ ಮಾಡ್ತಾ ಇರೋ ಆಕ್ಟಿವಿಟೀಸ್ ಯಾಕೋ ಸ್ಲೋ ಡೌನ್ ಆಗ್ತಿದೆ ಅಂತ ಹೇಳಿ ಅನ್ಸುತ್ತೆ. ಇದು ಶಾರೀರಿಕ ಕಾರಣಗಳಾದ್ರೆ, ಮಾನಸಿಕವಾಗಿ ಸಹ ಕೆಲವೊಂದ್ಸರ್ತಿ ಆಂಗ್ಸೈಟಿ ಅಂತ ಬರುತ್ತೆ, ಅಂದ್ರೆ ತುಂಬಾ ಚಿಂತೆಗಳು, ಅಂದ್ರೆ ಸಿಟ್ಟು ಬರೋದು, ಕೋಪ ಬರೋದು, ನಮ್ ಕೈಯಲ್ಲಿ ಇರುವುದಿಲ್ಲ, ಅದು ಸಡನ್ ಆಗಿ ಮಾಡ್ಲಿಕ್ಕೆ ಆಗದೆ ಇರುವ ಕೋಪ ಬರೋದು, ಅಥವಾ ಕೆಲವೊಬ್ರು ಡಿಪ್ರೆಸ್ ಆಗಿ ಬಿಡ್ತಾರೆ, ಅಂದ್ರೆ ಸಡನ್ ಅವ್ರಿಗೆ ಗೊತ್ತಿಲ್ಲದೆ ಒಂದು ಡಿಪ್ರೆಷನ್ ಬರುತ್ತೆ. ಹಾಗೆ ಒಂದೇ ಲಕ್ಷಣ ಅಲ್ಲ, ಹಲವು ಲಕ್ಷಣಗಳು. ಈಗ ಪಿಟ್ಸ್ ಬರೋದೇ ಒಂದು ಕಾರಣ.
ಈಗ ಪಿಟ್ಸ್ ಅಂತ ಹೇಳಿ ಅಂದ್ರೆ ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿದೆ, ಅದನ್ನ ನಾವು ಎಪಿಲೆಪ್ಸಿ ಅಂತ ಹೇಳಿ ಹೇಳ್ತೀವಿ. ಅದು ಸಹ ಒಂದೊಂದು ಕಾರಣ. ಹಾಗೆ ಹಲವು ಕಾರಣಗಳಿಂದ ಬಂದ ಈ ನರರೋಗಗಳಿಗೆ ಹಲವು ಲಕ್ಷಣಗಳು ಇರ್ತದೆ. ಅಂದ್ರೆ ಒಂದೊಂದು ರೋಗಕ್ಕೆ ಒಂದೊಂದ್ ತರ ಲಕ್ಷಣಗಳು ಬರ್ತದೆ. ಎಸ್, ನೀವು ಇದಕ್ಕಿಂತ ಮುಂಚೆ ಹೇಳಿದ್ರಿ ಕೈಯಲ್ಲಿ ಇರುವೆ ಬರುವಂತ ತರದ ಅದ್ರ ಬಗ್ಗೆ ಏನ್ ಹೇಳ್ಬೋದು? ಕೈಯಲ್ಲಿ ಇರುವೆ ಬರುವಂತದ್ದು 2 ಡಿಸೀಸ್ ಇಂದ ಬರ್ತದೆ. ಅಂದ್ರೆ ಪೆರಿಫೆರಲ್ ನ್ಯೂರೋಪತಿ ಅಂತ ಹೇಳಿ ಹೇಳ್ತೀವಿ. ಪೆರಿಫೆರಲ್ ನ್ಯೂರೋಪತಿಯಲ್ಲಿ ಒಂದು ಬರೋದು ಕಾರ್ಪಲ್ ಟನಲ್ ಸಿಂಡ್ರೋಮ್ ಅಂತ ಹೇಳಿ ಹೇಳ್ತೀವಿ. ಕಾರ್ಪಲ್ ಟನಲ್ ಅಂತ ಹೇಳಿದ್ರೆ ಇಲ್ಲಿ ಬರೋ ಒಂದು ಜಾಯಿಂಟ್, ಈ ಜಾಯಿಂಟ್ ನಾಡಿಯಿಂದ ಒಂದು ನರ ಹೋಗ್ತದೆ. ಈ ನರದ ವೀಕ್ನೆಸ್ ಇಂದ ಬರುವ ರೋಗವೇ ಕಾರ್ಪಲ್ ಟನಲ್ ಸಿಂಡ್ರೋಮ್ ಅಂತ ಹೇಳಿ ಹೇಳ್ತೀವಿ. ಅದೇನು ಅಂತ ಹೇಳಿದ್ರೆ ಇದ್ದಕ್ಕಿದ್ದಾಗೆ ಕೈಯಲ್ಲಿ ನೋವು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈಗ ಯೂಶುವಲಿ ಹೆಂಗಸರಲ್ಲಿ ಈ ಪಾತ್ರೆ ತಕೊಳ್ತಾ ಇರ್ತಾರೆ, ಪಾತ್ರೆ ಹಿಡಿಲಿಕ್ಕೆ ಆಗುದಿಲ್ಲ ಅಂತ ಅನ್ಸತ್ತೆ. ಮತ್ತೆ ಇಲ್ಲಿ ಈ ಮಾಂಸ ಇದೆಯಲ್ಲ ಅದು ತೆಳ್ಳಗಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೋವು ಹೇಗೆ ಬರುತ್ತೆ ಅಂತಂದ್ರೆ ಅವ್ರಿಗೆ ಈ ಕೈಯಿಂದ ಎಂತದೂ ಮಾಡ್ಲಿಕ್ಕೆ ಆಗುದಿಲ್ಲ, ಒಂದು ನಮಸ್ಕಾರ ಸಹ ಮಾಡ್ಲಿಕ್ಕೆ ಆಗದಂತ ಒಂದು ನೋವು ಬರ್ತದೆ. ಅದನ್ನ ನಾವು ಕಾರ್ಪಲ್ ಟನಲ್ ಸಿಂಡ್ರೋಮ್ ಅಂತ ಹೇಳಿ ಹೇಳ್ತೀವಿ. ಹೆಚ್ಚಿನ ಜನರಿಗೆ ಇದಕ್ಕೆ ಆಯುರ್ವೇದ ಟ್ರೀಟ್ಮೆಂಟ್ ಇದೆ ಅಂತಾನೆ ಗೊತ್ತಿರುವುದಿಲ್ಲ. ಅದಕ್ಕೆ ಸರ್ಜರಿಯೇ ಒಂದು ಅಲ್ಟಿಮೇಟ್ ಅಂತ ಹೇಳಿ ಅನ್ಕೊಂಡಿರ್ತಾರೆ. ಸೊ ಇದು ಒಂದು ಆಯುರ್ವೇದದ ಪ್ರಕಾರ ಟ್ರೀಟ್ ಮಾಡಬಹುದಂತ ಒಂದು ನರರೋಗ ಅಂತ ಹೇಳ್ಬೋದು. ಎಸ್, ನಾವು ನ್ಯೂರೋ ಆಯುರ್ವೇದ ಬಗ್ಗೆ ಮಾತಾಡ್ತಾ ಇದ್ವಿ. ಇನ್ನು ಕಾಮನ್ ಆಗಿ ಬರುವಂತಹ ನ್ಯೂರೋ ಅಂದ್ರೆ ನರರೋಗಗಳು ಯಾವ್ಯಾವ್ದು ಅಂತ ಹೇಳ್ಬೋದು? ಕಾಮನ್ ಆಗಿ ಜನರಲಿ ಈಗ ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ವಲ್ವಾ ಕಾರ್ಪಲ್ ಟನಲ್ ಸಿಂಡ್ರೋಮ್ ಅಂತ ಹೇಳಿ, ಅದರಿಂದಾನೇ ಸ್ಟಾರ್ಟ್ ಮಾಡೋಣ. ಈಗ ನಾನು ಲಕ್ಷಣಗಳನ್ನ ಹೇಳ್ದೆ, ಹಾಗಾದ್ರೆ ನಿಮಗೆ ಅನ್ಸಿರ್ಬೋದು ಇದಕ್ಕೆ ಆಯುರ್ವೇದ ಟ್ರೀಟ್ಮೆಂಟ್ ಇದೆನಾ ಅಂತ ಹೇಳಿ ಅನ್ಸಿರ್ಬೋದು. ಸೊ ಆಯುರ್ವೇದ ಟ್ರೀಟ್ಮೆಂಟ್ ಇದಕ್ಕಿದೆ. ಸರ್ಜರಿ ಅಲ್ಲದೆ ಬರೀ ಚಿಕಿತ್ಸೆಯ ಮೂಲಕ ಇದನ್ನ ಸಂಪೂರ್ಣವಾಗಿ ಗುಣಪಡಿಸ್ಲಿಕ್ಕೆ ಆಗ್ತದೆ. ಇದು ಒಂದು ಕಾಮನ್ ಆಗಿ ಈಗ ಲೇಡೀಸ್ ಮನೆಯಲ್ಲಿ ಕಾಯಿ ಹೆರಿತಾ ಇರ್ತಾರೆ, ತುಂಬಾ ಕಾಯಿ ಹೆರಿಯುವಾಗ ಕಂಟಿನ್ಯೂಸ್ ಈ ಕೈಗೆ ವರ್ಕ್ ಬೀಳ್ತದೆ. ಹೌದು. ಮತ್ತೆ ಕಂಪ್ಯೂಟರ್ ಯೂಸ್ ಮಾಡ್ತಾರಲ್ವಾ, ಮೌಸ್ ಯೂಸ್ ಮಾಡ್ತಾ ಇರ್ತಾರೆ, ಅದರಿಂದ ಸಹ ಇದು ಬರುತ್ತೆ. ಮತ್ತೆ ಈ ಮಷಿನ್ ವರ್ಕ್ ಮಾಡ್ತಾ ಇರ್ತಾರೆ, ಅದರಲ್ಲಿ ವೈಬ್ರೇಷನ್ ಆಗುತ್ತಲ್ಲ, ಅವರಿಗೆ ಬರುತ್ತೆ. ಸುಮಾರು ಜನರಿಗೆ ಅಂದ್ರೆ ಇದೊಂಥರ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ ನಮ್ಮ ಈ ಇದು ವರ್ಕ್ ಪ್ಲೇಸ್ ಇಂದ ಬರುವಂತಹ ಒಂದು ಡಿಸೀಸ್. ಸೊ ಕಾರ್ಪಲ್ ಟನಲ್ ಸಿಂಡ್ರೋಮ್ ಅನ್ನೋದು ತುಂಬಾ ಕಾಮನ್ ಆಗಿ ಬರುವ ಒಂದು ರೋಗ. ಒಂದು ಅದು. ಇನ್ನೊಂದರ ಬಗ್ಗೆ ಹೇಳೋದಾದ್ರೆ ಪ್ಯಾರಾಲಿಸಿಸ್. ಎಸ್, ಇನ್ನೊಂದರ ಬಗ್ಗೆ ನಾವು ಇನ್ನಷ್ಟು ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಒಂದು ವಿರಾಮ. ಎಸ್. ವಿರಾಮದ ಬಳಿಕ ಶಾರದಾ ಆಯುರ್ವೇದ ಆಸ್ಪತ್ರೆ ದೇವಿನಗರ ತಲುಪಾಡಿ ಅರ್ಪಿಸುವ ಸಂಜೀವಿನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್, ನಾವು ಪ್ಯಾರಲೈಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಎಸ್, ಪ್ಯಾರಲೈಸ್ ಬಗ್ಗೆ ಹೇಳಿ. ಪ್ಯಾರಾಲಿಸಿಸ್ ಅಂತ ಹೇಳ್ತೀವಿ. ಅದು ಸುಮ್ಮನೆ ಕಾಮನ್ ಆಗಿ ಎಲ್ಲರಿಗೆ ಈಗ ಅವರಿಗೆ ಪ್ಯಾರಾಲಿಸಿಸ್ ಆಯ್ತಂತೆ, ಇವರಿಗೆ ಪ್ಯಾರಾಲಿಸಿಸ್ ಆಯ್ತಂತೆ ಅಂತ ಹೇಳಿ ನಾವು ತುಂಬಾ ಸರ್ತಿ ಕೇಳಿರ್ತೀವಿ. ಯಾಕೆ ಬರ್ತದೆ ಅಂತ ಹೇಳಿದ್ರೆ ಅದು ಅದೇ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ. BP ತುಂಬಾ ಜಾಸ್ತಿ ಆದ್ರೆ ಅಥವಾ ಶುಗರ್ ತುಂಬಾ ಜಾಸ್ತಿ ಆದ್ರೆ ಪ್ಯಾರಾಲಿಸಿಸ್ ಅಂತ ಹೇಳಿ ಹೇಳ್ತೀವಿ. ಪ್ಯಾರಾಲಿಸಿಸ್ ಅಂತ ಕೇಳಿದ ತಕ್ಷಣ ಎಲ್ಲರಿಗೆ ನೆನಪಾಗೋದು ICU ನಲ್ಲಿ ಪೇಷಂಟ್ ಇಡೋದು, ಮಾಡರ್ನ್ ಹಾಸ್ಪಿಟಲ್ ಮಾತ್ರ. ಆಯುರ್ವೇದದಲ್ಲಿ ಏನಾದ್ರೂ ಆಗುತ್ತಾ ಅಂತ ಹೇಳಿ ಸೆಕೆಂಡ್ ಥಾಟ್ ಬರೋದು ಯಾವಾಗ ಅಂತ ಹೇಳಿದ್ರೆ ಪೇಷಂಟ್ ಸುಮಾರು ಒಂದು 2-3 ತಿಂಗಳು ಅಲ್ಲಿ ಮಾಡರ್ನ್ ಹಾಸ್ಪಿಟಲ್ ಮೇಲೆ ಕಳೆದ ಮೇಲೆ ಮತ್ತೆ ನೆನಪಾಗೋದು, ಯಾರೋ ಹೇಳ್ತಾರೆ ಅವರಿಗೆ ಒಂದು ಫಿಸಿಯೋಥೆರಪಿ ಮಾಡಿಸಿ, ಒಂದು ಮಸಾಜ್ ಮಾಡಿಸಿ ಅಂತ ಹೇಳುವಾಗ ನೆನಪಾಗೋದು ಆಯುರ್ವೇದ ಆಸ್ಪತ್ರೆ. ಪ್ಯಾರಾಲಿಸಿಸ್ ಅಲ್ಲಿ ತುಂಬಾ ಸ್ಟೇಜಸ್ ಇರುತ್ತೆ. ಟೋಟಲ್ ಪ್ಯಾರಾಲಿಸಿಸ್ ಬೇರೆ, ಅಂದ್ರೆ ಅವರಿಗೆ ಕೈ ಆಡ್ಸಕ್ಕಾಗಲ್ಲ, ಕಾಲು ಆಡ್ಸಕ್ಕಾಗಲ್ಲ, ಆ ತರ. ಪ್ಯಾರಾಪರೇಸಿಸ್ ಅಂತ ಹೇಳಿ ಹೇಳ್ತೀವಿ, ಸ್ವಲ್ಪ ಮೂವ್ಮೆಂಟ್ ಇರುತ್ತೆ ಕೈ ಕಾಲಲ್ಲಿ, ಅದು ಸಹ ಪ್ಯಾರಾಲಿಸಿಸ್ ನ ಒಂದು ಭಾಗ. ಕೆಲವೊಬ್ಬರಿಗೆ ಒಂದು ಹಾಫ್ ಫೇಸ್ ಇನ್ವಾಲ್ವ್ ಆಗುತ್ತೆ, ಫೇಶಿಯಲ್ ಪ್ಯಾಲ್ಸಿ ಅಂತ ಹೇಳಿ ಹೇಳ್ತೀವಿ. ಬಾಯಿ ಒಂದ್ ಸೈಡ್ ಹೋಗೋದು, ಕಣ್ ಸರಿ ಮುಚ್ಲಿಕ್ಕೆ ಆಗದೆ ಇರೋದು, ಮಾತಾಡ್ಲಿಕ್ಕೆ ಬರ್ದೇ ಇರೋದು, ಇದೆಲ್ಲ ಒಂದು ಫೇಶಿಯಲ್ ಪ್ಯಾಲ್ಸಿ ಅಂತ ಹೇಳಿ ಹೇಳ್ತೀವಿ. ಒಂದು ಭಾಗದ ಸಂಪೂರ್ಣವಾಗಿ ಕೆಲಸ ಮಾಡುದಿಲ್ಲ. ಸಂಪೂರ್ಣವಾಗಿ ಅಂತ ಹೇಳಕ್ಕಾಗಲ್ಲ. ಕೆಲವೊಂದ್ರಲ್ಲಿ ಸಂಪೂರ್ಣವಾಗಿ ಅಂತಾದ್ರೆ ಕೆಲವೊಂದ್ರಲ್ಲಿ ಅಂದ್ರೆ ಪಾರ್ಷಿಯಲ್ ಆಗಿ ಸಣ್ಣ ಒಂದು ಮೂವ್ಮೆಂಟ್ಸ್ ಎಲ್ಲ ಇರುತ್ತೆ. ಹಾಗೆ ಪ್ಯಾರಾಲಿಸಿಸ್ ಅಲ್ಲಿ ಈ ತರ ಕೆಲವೊಂದು ಸ್ಟೇಜಸ್ ಬರುತ್ತೆ. ಆಯುರ್ವೇದ ಚಿಕಿತ್ಸೆ ಅದರಲ್ಲಿ ಮಾಡಬಹುದು. ಇನ್ನು ಸರ್ವೈಕಲ್ ರ್ಯಾಡಿಕ್ಯುಲೋಪತಿ ಅಂತ ಹೇಳೋ ಒಂದು ವರ್ಡ್, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಸರ್ವೈಕಲ್ ರ್ಯಾಡಿಕ್ಯುಲೋಪತಿ ಕೇಳುವಾಗ ತುಂಬಾ ಭಯಂಕರವಾದ ರೋಗ ಅಂತ ಹೇಳಿ ಅನ್ಸುತ್ತೆ. ಅಂದ್ರೆ ಎಷ್ಟು ಭಯಂಕರವಾಗಿ ಕೇಳಿಸುತ್ತೋ ಅಷ್ಟು ದೊಡ್ಡ ರೋಗ ಇದಲ್ಲ. ಕಾಮನ್ ಆಗಿ ಒಂದು ನೋಡತಕ್ಕಂತ ಒಂದು ರೋಗ. ಸರ್ವೈಕಲ್ ಏರಿಯಾ ಅಂತ ಹೇಳಿದ್ರೆ ನಮ್ಮ ಕುತ್ತಿಗೆಯ ಭಾಗ. ರ್ಯಾಡಿಕ್ಯುಲೋಪತಿ ಅಂದ್ರೆ ಯಾವುದೇ ನೋವು ಮೇಲಿಂದ ಕೆಳ ತನಕ ಬರ್ತಿದ್ರೆ ನಾವು ಅದನ್ನ ರ್ಯಾಡಿಕ್ಯುಲೋಪತಿ ಅಂತ ಹೇಳಿ ಹೇಳ್ತೇವೆ. ಸೊ ಕುತ್ತಿಗೆ ಭಾಗದಿಂದ ಸ್ಟಾರ್ಟ್ ಆಗಿ ಬೆರಳ್ ತನಕ ಬರೋ ನೋವಿಗೆ ಸರ್ವೈಕಲ್ ರ್ಯಾಡಿಕ್ಯುಲೋಪತಿ ಅಂತ ಹೇಳ್ತೀವಿ. ಸೊ ನಾವ್ ಎಷ್ಟು ದೊಡ್ಡದಾಗಿ ಆ ಡಿಸೀಸಿನ ರೋಗ ಇದೆ, ಇದು ಹೆಸರಿದೆನೋ ಅಷ್ಟು ದೊಡ್ಡ ಲಕ್ಷಣಗಳಿರುವುದಿಲ್ಲ. ಕುತ್ತಿಗೆಯಿಂದ ಸ್ಟಾರ್ಟ್ ಆಗಿ
ಕೆಳತನ ಬೆರಳುವರೆಗೆ ಬರುವ ರೋಗವೇ ಸರ್ವೈಕಲ್ ರ್ಯಾಡಿಕ್ಯುಲೋಪತಿ. ಕಾಮನ್ ಆಗಿ ನಾನೀಗ ಹೇಳಿದ್ದಲ್ವಾ ನಿಮಗೆ ಕಾರ್ಪಲ್ ಟನಲ್ ಸಿಂಡ್ರೋಮ್ ಬರ್ತದೆ ಅಂತ ಹೇಳಿ, ಅದೇ ಕಾರಣಗಳಿಂದ ಬರೋದು ಸರ್ವೈಕಲ್ ರ್ಯಾಡಿಕ್ಯುಲೋಪತಿ. ಹೆಚ್ಚಿನ ಟೀಚರ್ಸ್ ಗಳೆಲ್ಲ ಅದು ಕಾಣಿಸುತ್ತೆ, ಅಂದ್ರೆ ಕುತ್ತಿಗೆ ಎತ್ತಿ ಅವರು ಕಂಟಿನ್ಯೂಸ್ ಬರಿತಾ ಇರ್ತಾರೆ. ಹೌದು, ಮತ್ತೆ ಈ ಕರೆಕ್ಷನ್ಸ್ ಮಾಡ್ತಾರೆ, ಆಗ ಸಹ ಕುತ್ತಿಗೆ ಬಗ್ಗಿ ಇರ್ತದೆ. ಯಾವ ಇದ್ರಲ್ಲಿ ಕುತ್ತಿಗೆಗೆ ತುಂಬಾ ಕೆಲಸ ಬರುತ್ತಲ್ಲ ಅಲ್ಲಿ ಕಾಣುವಂತ ಒಂದು ರೋಗ, ಕಾಮನ್ ಆದ ಒಂದು ರೋಗ. ರೋಗದ ಲಕ್ಷಣ ಎಂತ ಅಂತ ಹೇಳಿದ್ರೆ ಕುತ್ತಿಗೆ ನೋವು ಬರುತ್ತೆ. ಕುತ್ತಿಗೆಯಿಂದ ಶುರುವಾದ ನೋವು ಕೈ ಬೆರಳಿನವರೆಗೆ ಬರುತ್ತೆ. ಕೆಲವೊಂದ್ಸರ್ತಿ ಇರುವೆ ಹರಿದಾಗೆ ಆಗುತ್ತೆ, ಕೆಲವೊಂದ್ಸರ್ತಿ ತಡಿಲಿಕ್ಕೆ ಆಗುದಿಲ್ಲ ಅನ್ನುವಷ್ಟು ನೋವು ಬರುತ್ತೆ. ಇದನ್ನ ನಾವು ಸರ್ವೈಕಲ್ ರ್ಯಾಡಿಕ್ಯುಲೋಪತಿ. ಮೇಲಿಂದ ಕೆಳಗೆ ತನಕ ಬರುವಂತದ್ದು. ಹೌದು, ಮೇಲಿಂದ ಕೆಳ ತನಕ ಅಂದ್ರೆ ಕಾಲ್ ತನಕ ಅಲ್ಲ, ಕೈಯ ಬೆರಳ ತನಕ. ಕುತ್ತಿಗೆಗೆ ನಮ್ದು ಹೌದು, ಕುತ್ತಿಗೆಯಿಂದ ಸ್ಟಾರ್ಟ್ ಆಗಿ ಭುಜಕ್ಕೆ ಬರುತ್ತೆ, ಭುಜದಿಂದ ಮತ್ತೆ ಕೆಲವೊಬ್ಬರಿಗೆ ಜಸ್ಟ್ ಆರ್ಮ್ ತನಕ ಬಂದು ನಿಲ್ಲುತ್ತೆ, ಕೆಲವೊಬ್ಬರಿಗೆ ಅದು ಕಂಟಿನ್ಯೂ ಆಗಿ. ಹೌದು, ಬೆರಳು ಮತ್ತೆ ಎಷ್ಟು ಸಿವಿಯರ್ ಆಗತ್ತೆ ಕೆಲವೊಂದ್ಸರ್ತಿ ಅಂತ ಹೇಳಿದ್ರೆ ಈವನ್ ಆ ಸೈಡ್ ಅಲ್ಲಿ ಮಲಗ್ಲಿಕ್ಕೆ ಸಹ ಆಗುದಿಲ್ಲ, ಅಲ್ಲಿವರೆಗೆ ಬರುತ್ತೆ ಒಂದೇ ಸೈಡ್ ಅಲ್ಲಿ. ಹೌದು ಹೌದು. ಎಸ್, ನೆಕ್ಸ್ಟ್ ಇನ್ನು ಪಾರ್ಕಿನ್ಸನ್ಸ್ ಡಿಸೀಸ್ ಬಗ್ಗೆ ಏನ್ ಹೇಳ್ಬೋದು? ಹೌದು, ಪಾರ್ಕಿನ್ಸನ್ಸ್ ಡಿಸೀಸ್ ಈಗ ಸುಮಾರು ಜನರಲ್ಲಿ ಕೇಳ್ತಿದ್ದೇವೆ. ಪಾರ್ಕಿನ್ಸನ್ಸ್ ಡಿಸೀಸ್ ಅಂತ ಹೇಳಿದ್ರೆ ನಡೆಯುವುದು ಸ್ಲೋ ಆಗೋದು, ಬ್ರಿಡಿಕೈನೇಸಿಯಾ ಅಂತ ಹೇಳ್ತೀವಿ, ಅಂದ್ರೆ ನಡೆಯುವುದು ಸ್ಲೋ ಆಗ್ತಾ ಹೋಗುತ್ತೆ. ಮತ್ತೆ ಕೈ ಅವರಿಗೆ ಪಿಲ್ ರೋಲಿಂಗ್ ಟ್ರೆಮರ್ ಅಂತ ಹೇಳ್ತೀವಿ, ಒಂದು ಟ್ಯಾಬ್ಲೆಟ್ ಮಾಡ್ತಿದಾರೋ ಅನ್ನೋ ತರ ಹೀಗೆ ರೋಲ್ ಮಾಡ್ತಾ ಇರ್ತಾರೆ ಅವರು, ಅದನ್ನ ಟ್ರೆಮರ್ಸ್ ಅಂತ ಹೇಳಿ ಹೇಳ್ತೀವಿ, ಪಿಲ್ ರೋಲಿಂಗ್ ಟ್ರೆಮರ್ ಅಂತ ಬರುತ್ತೆ. ಮತ್ತೆ ಎಕ್ಸ್ಪ್ರೆಷನ್ಲೆಸ್ ಫೇಸ್ ನೋಡುವಾಗ ಅವ್ರು ನಗ್ತಾ ಇದಾರೋ ಅಳ್ತಾ ಇದಾರೋ ಗೊತ್ತಾಗಲ್ಲ, ಒಂದು ಎಕ್ಸ್ಪ್ರೆಷನ್ಲೆಸ್ ಫೇಸ್ ಬರುತ್ತೆ. ಮತ್ತೆ ನಡೀತಾ ಇದ್ದಾಗೆ ಇದ್ದಕ್ಕಿದ್ದಾಗೆ ಬೀಳ್ತಾರೆ, ಅಥವಾ ಕೂತ್ಕೊಂಡಿರ್ತಾರೆ ಅದರಲ್ಲಿ ಮುಂದ್ಗಡೆ ಬೀಳ್ತಾರೆ. ಮತ್ತೆ ಬ್ಯಾಲೆನ್ಸ್ ತಪ್ತಾ ಹೋಗುತ್ತೆ. ಮತ್ತೆ ಕಾನ್ಸ್ಟಿಪೇಷನ್ ಅಂದ್ರೆ ಟಾಯ್ಲೆಟ್ ಸರಿ ಆಗಲ್ಲ. ಇದನ್ನ ನಾವು ಪಾರ್ಕಿನ್ಸನ್ಸ್ ಡಿಸೀಸ್ ಅಂತ ಹೇಳಿ ಹೇಳ್ತೀವಿ. ಹೆಚ್ಚಿನವರಲ್ಲಿ ಈಗ ಅದನ್ನ ನಾವು ನೋಡ್ತಾ ಇದ್ದೀವಿ. ಅದೇ ಕಾರಣಗಳು ಮೇನ್ ಎಂತ ಅಂತ ಹೇಳಿದ್ರೆ ಸ್ಟ್ರೆಸ್. ಈ ಇಷ್ಟೆಲ್ಲ ನಾವು ರೋಗಗಳ ಬಗ್ಗೆ ಮಾತಾಡಿದಾಗ ಏನ್ ಸಿಗುತ್ತೆ ಅಂತಂದ್ರೆ ಸ್ಟ್ರೆಸ್ಫುಲ್ ಲೈಫ್ ಮತ್ತೆ ಲೈಫ್ ಸ್ಟೈಲ್. ನಾನು ಅದೇ ಹೇಳಿದ್ನಲ್ಲ, ಫುಡ್ ಆಗಿರ್ಬೋದು ಅಥವಾ ಸ್ಟ್ರೆಸ್ ಆಗಿರ್ಬೋದು, ಎಲ್ಲೋ ಒಂದ್ ಕಡೆ ಇದೆರಡೂ ಸೇರಿ ರೋಗಗಳನ್ನ ಕಾನ್ಶಿಯಸ್ ಅಲ್ಲೇ ಇರ್ತಾರೆ. ಹೌದು, ಆದ್ರೆ ಅವರಿಗೆ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಲೇಡೀಸ್ ಆದ್ರೆ ಏನೋ ಹೆಚ್ಚುತ್ತಾ ಇರ್ತಾರೆ, ಹಾಗೆ ಮುಂದ್ಗಡೆ ಬೀಳ್ತಾರೆ, ನಡ್ಕೊಂಡು ಹೋಗ್ತಾ ಇರ್ತಾರೆ, ಸಡನ್ ಬ್ಯಾಲೆನ್ಸ್ ತಪ್ಪಿ ಬೀಳ್ತಾರೆ. ಅವ್ರಿಗೆ ಹೇಗ್ ಅನಿಸ್ತಾ ಇರುತ್ತೆ ಅಂದ್ರೆ ಯಾರೋ ಒಂದು ದೂಡ್ತಾ ಇದಾರೋ ಅಥವಾ ಏನೋ ಮಾಡ್ತಾ ಇದಾರೆ ಅನ್ನೋ ಒಂದು ಫೀಲಿಂಗ್ ಅಲ್ಲಿ ಅವ್ರು ಇರ್ತಾರೆ. ನೆಕ್ಸ್ಟ್ ಇನ್ನು ಪೆರಿಫೆರಲ್ ನ್ಯೂರೋಪತಿ ಅಂತ ಹೇಳ್ತಾರೆ. ಪೆರಿಫೆರಲ್ ನ್ಯೂರೋಪತಿ, ಪೆರಿಫೆರಿ ಅಂತ ಹೇಳಿದ್ರೆ ಎಂಡ್ ಪಾರ್ಟ್, ನ್ಯೂರೋಪತಿ ಅಂತ ಹೇಳಿದ್ರೆ ಅದೇ ನರಗಳಿಗೆ ಬರುವಂತ ರೋಗ. ಪೆರಿಫೆರಲ್ ನ್ಯೂರೋಪತಿ ಅಂತಂದ್ರೆ ಐದರ್ ಕೈಯಿನ ಬೆರಳುಗಳಿಗೆ, ಹೌದು, ಅಥವಾ ಕಾಲಿನ ಪಾದಕ್ಕೆ ಬರುವಂತದ್ದು. ಇದು ಒಂದು ಕಾರ್ಪಲ್ ಟನಲ್ ಸಿಂಡ್ರೋಮ್. ಬೇರೆ ಎಲ್ಲ ಪೆರಿಫೆರಲ್ ನ್ಯೂರೋಪತಿ ನೀವು ಕೇಳಿರ್ಬೋದು, ಡಯಾಬೆಟಿಕ್ ನ್ಯೂರೋಪತಿ ಅಂತ ಹೇಳಿ ಹೇಳ್ತೀವಿ. ತುಂಬಾ ಶುಗರ್ ಜಾಸ್ತಿ ಆದಾಗ ಕೆಲವೊಬ್ರು ಹೇಳ್ತಾರೆ ನಂಗೆ ಇರುವೆ ಹರಿದಾಗೆ ಆಗ್ತದೆ, ನಂಗೆ ಎಂತ ಆಗ್ತಾ ಇದೆ ಅಂತ ಗೊತ್ತಾಗಲ್ಲ, ಬಿಸಿ ಮುಟ್ಟಿದ್ರೆ ಗೊತ್ತಾಗಲ್ಲ. ಹೌದು, ಬಿಸಿ ಮುಟ್ಟಿದ್ರೆ ಗೊತ್ತಾಗಲ್ಲ. ಕೆಲವೊಂದ್ಸರ್ತಿ ಬೆಂಕಿ ಹತ್ರ ಮುಟ್ಟಿರ್ತಾರೆ, ಗೊತ್ತಾಗಿರಲ್ಲ. ಕೆಲವೊಂದ್ಸರ್ತಿ ಅವರಿಗೆ ರಸ್ತೆಯಲ್ಲಿ ನಡ್ಕೊಂಡು ಹೋಗುವಾಗ ಗಾಯ ಆಗಿರುತ್ತೆ, ಅವ್ರಿಗೆ ಅದು ಸ್ಪರ್ಶ ಜ್ಞಾನ ಇಲ್ಲದೆ ಇರೋ ಕಾರಣ ಅವ್ರಿಗೆ ಗೊತ್ತೇ ಆಗುದಿಲ್ಲ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಎಂತ ಆಗ್ತಾ ಇದೆ ಅಂತ ಹೇಳಿ ಗೊತ್ತಿರುವುದಿಲ್ಲ. ಸೊ ಇದನ್ನ ನಾವು ಪೆರಿಫೆರಲ್ ನ್ಯೂರೋಪತಿ ಅಂತ ಹೇಳಿ ಹೇಳ್ತೇವೆ. ಕೆಲವೊಂದ್ಸರ್ತಿ ನಡೀತಾ ಇರ್ತಾರೆ, ಸ್ಪಾಂಜ್ ಮೇಲೆ ನಡೆದಾಗೆ ಅನ್ಸುತ್ತೆ, ಅಂದ್ರೆ ಸ್ಪರ್ಶ ಜ್ಞಾನ ಇರುವುದಿಲ್ಲ. ಪೆರಿಫೆರಿ ಅಂತಂದ್ರೆ ಎಂಡ್ ಪಾರ್ಟ್, ನ್ಯೂರೋಪತಿ ಅಂತ ಹೇಳಿದ್ರೆ ನರದ ರೋಗ. ಸೊ ಆ ಸ್ಪರ್ಶ ಜ್ಞಾನ ಇಲ್ಲದೆ ನಡೆಯುವಂತ ಇದಕ್ಕೆ ಗೊತ್ತಾಗೋದಿಲ್ಲ. ಅದು ಅದಕ್ಕೆ ಅದೇ ಕಾರಣಗಳು ಹಲವಾರು ಇರ್ತದೆ. ಮತ್ತೆ ನ್ಯೂಟ್ರಿಷನ್ ಡಿಫಿಷಿಯನ್ಸಿಯಿಂದ ಸಹ ಬರ್ತದೆ. ಕೆಲವೊಂದು ಎಸ್ಪೆಷಲಿ ಲೇಡೀಸ್ ಅಲ್ಲಿ ಬರೋದು ನ್ಯೂಟ್ರಿಷನ್ ಡಿಫಿಷಿಯನ್ಸಿಯಿಂದ ಬರುತ್ತೆ. ಇಂಡಿಯನ್ ವಿಮೆನ್ಸ್ ಅಲ್ಲಿ ಹೇಗೆ ಅಂತ ಹೇಳಿದ್ರೆ ಅವರು ಬೇರೆಯವರಿಗೆ ಸರ್ವ್ ಮಾಡೋದ್ರಲ್ಲಿ ಎಷ್ಟು ಬ್ಯುಸಿ ಆಗಿರ್ತಾರೆ ಅಂದ್ರೆ ತಮ್ಮ ಆರೋಗ್ಯದ ಬಗ್ಗೆ ಅವರು ಕಾಳಜಿ ವಹಿಸೋದಿಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಮತ್ತೆ ಸ್ಟ್ರೆಸ್ ಜಾಸ್ತಿ ಆಗಿರುತ್ತೆ. ಅದು ಹಲವು ಕಾರಣಗಳಿಂದ ಸ್ಟ್ರೆಸ್ ಜಾಸ್ತಿ ಇರುತ್ತೆ. ಸೊ ಅವರ ನ್ಯೂಟ್ರಿಷನ್ ಡಿಫಿಷಿಯನ್ಸಿಯಿಂದ ಸಹ ಈ ಪೆರಿಫೆರಲ್ ನ್ಯೂರೋಪತಿ ಬರುತ್ತೆ. ಕೆಲವೊಂದು ತುಂಬಾ ದಿನದಿಂದ ಇರುವ ರೋಗಗಳಿಂದ ಇರ್ಬೋದು, ನಾನು ಹೇಳಿದಾಗೆ ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಅಥವಾ ಡಯಾಬಿಟಿಸ್ ಅಂತ ಹೇಳ್ತೀವಲ್ಲ ಅದರಿಂದ ಇರ್ಬೋದು, ಅಥವಾ ನ್ಯೂಟ್ರಿಷನ್ ಡಿಫಿಷಿಯನ್ಸಿಯಿಂದ ಇರ್ಬೋದು, ಈ ಪೆರಿಫೆರಲ್ ನ್ಯೂರೋಪತಿ ಬರುತ್ತೆ. ಇನ್ನು ಇವುಗಳಿಗೆ ಏನಾದ್ರೂ ಈ ನರ ರೋಗಗಳಿಗೆ ಯಾವ ತರ ಟ್ರೀಟ್ಮೆಂಟ್, ಇವುಗಳ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳೋಣ. ಆದ್ರೆ ಅದಕ್ಕೂ ಮುಂಚೆ ಒಂದು ವಿರಾಮ.
ವಿರಾಮದ ಬಳಿಕ ಶಾರದಾ ಆಯುರ್ವೇದ ಆಸ್ಪತ್ರೆ ದೇವಿನಗರ ತಲಪಾಡಿ ಅರ್ಪಿಸುವ ಸಂಜೀವಿನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್ ಮೇಡಮ್, ನೀವು ಹೇಳ್ತಾ ಇದ್ರಿ ಟ್ರೀಟ್ಮೆಂಟ್ಗಳ ಬಗ್ಗೆ. ಈ ಒಂದು ನರ ರೋಗ ಬಂದ್ರೆ ಯಾವ ತರ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಹೇಳಿ. ಈ ಒಂದು ಟ್ರೀಟ್ಮೆಂಟ್ ಯಾವ ತರ ಮಾಡ್ತಾರೆ ಮತ್ತೆ ಇದಕ್ಕೆ ಇರುವಂತಹ ಡ್ಯೂರೇಷನ್ ಗಳೇನು, ಅಂದ್ರೆ ಟ್ರೀಟ್ಮೆಂಟ್ ಟೈಮ್ ಗಳೇನು? ನ್ಯೂರೋ ಆಯುರ್ವೇದ ಅನ್ನೋ ಕಾನ್ಸೆಪ್ಟ್ ಅನ್ನ ಫಸ್ಟ್ ನಾವು ಇಂಟ್ರೊಡ್ಯೂಸ್ ಮಾಡಿದ್ದು. ಅಂದ್ರೆ ನರರೋಗಗಳಿಗೆ ಆಯುರ್ವೇದ ಚಿಕಿತ್ಸೆ ಇದೆ ಅಂತ ಹೇಳೋದೇ ತುಂಬಾ ಜನರಿಗೆ ಗೊತ್ತಿರಲಿಲ್ಲ. ಅದನ್ನ ಈಗ ನಾವು ಶಾರದಾ ಆಯುರ್ವೇದ ಆಸ್ಪತ್ರೆನಲ್ಲಿ ನರರೋಗಗಳಿಗೆ ಚಿಕಿತ್ಸೆ ಇದೆ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ನ್ಯೂರೋ ಆಯುರ್ವೇದ ಅಂತ ಹೇಳಿ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಚಿಕಿತ್ಸೆ ಇದೆ ಅಂತ ಅಂತೂ ಈಗ ಹೇಳಿ ಆಯ್ತು, ಚಿಕಿತ್ಸೆ ಇದೆ ಅಂತ ಹೇಳಿ. ಯಾವ ತರದ, ಹೌದು, ಆಯುರ್ವೇದದಲ್ಲಿ ಚಿಕಿತ್ಸೆ ಏನೇನಿದೆ ಅಂತ ಹೇಳಿದ್ರೆ ಹಲವಾರು ತರದ ಚಿಕಿತ್ಸೆ ಇದೆ. ರೋಗಗಳು ಹೇಗೆ ಹಲವಾರು ತರ ಇದೆನೋ ಅದೇ ತರ ಈಗ ಚಿಕಿತ್ಸೆಯು ಕೂಡ ಅದಕ್ಕೆ ಅನುಗುಣ. ಕರೆಕ್ಟ್, ಹೌದು, ಅನುಗುಣವಾಗಿ ಈ ಚಿಕಿತ್ಸೆನೇ ಇದಕ್ಕೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಮತ್ತೆ ಆಯುರ್ವೇದ ಪ್ರಕಾರ ಹೇಗೆ ಅಂತ ಹೇಳಿದ್ರೆ ಒಂದು ಪರ್ಟಿಕ್ಯುಲರ್ ಪರ್ಸನಿನ, ಒಂದು ಮನುಷ್ಯನ ಪ್ರಕೃತಿ ಬೇರೆ ಇರುತ್ತೆ. ಈಗ ನನಗೆ ರೋಗ ಬಂದ್ರೆ ನಾನು ಮಾಡ್ಕೊಳ್ಳೋ ರೀತಿ ಬೇರೆ ಇರ್ಬೋದು, ನೀವು ಅದನ್ನ ತಗೊಳ್ಳೋ ರೀತಿ ಬೇರೆ ಇರ್ಬೋದು. ಇಬ್ರು ಒಂದೇ ತರ ಇರುದಿಲ್ಲ. ಹಾಗಾಗಿ ನನಗೆ ಮಾಡುವ ಚಿಕಿತ್ಸೆ ನಿಮಗೆ ಆಗ್ತದೆ ಅಂತ ನಾನು ಹೇಳಲಿಕ್ಕೆ ಆಗುದಿಲ್ಲ. ಹಾಗೆ ಇಂಥದ್ದೇ ಚಿಕಿತ್ಸೆ ಅಂತ ಇಲ್ಲ. ಹೌದು. ಅಂದ್ರೆ ಈಗ ಒಂದು ಮನುಷ್ಯನ ಪ್ರಕೃತಿ ಆಗಿರ್ಬೋದು, ಅವನಿಗೆ ಎಷ್ಟರವರೆಗೆ ರೋಗ ಆವರಿಸಿದೆ, ಎಷ್ಟರವರೆಗೆ ಅವನಿಗೆ ಆ ರೋಗ ಇದೆ, ಅದರ ಮೇಲೆ ಡಿಪೆಂಡ್ ಆಗಿ ನಾವು ಬೇರೆ ಬೇರೆ ಚಿಕಿತ್ಸೆ ಮಾಡ್ತೇವೆ. ಈ ಚಿಕಿತ್ಸೆಯಲ್ಲಿ ಧಾರ ಅಂತ ಹೇಳಿ ಮಾಡ್ತೇವೆ. ಧಾರ ಅಂತ ಮಾಡುದು ತಲೆಗೆ ಮಾಡ್ತೇವೆ. ಒಂದು ಆಯಿಲ್ ಇಂದ ತಗೊಂಡು ತಲೆಗೆ ಒಂದು ಧಾರ ಅಂತ ಹೇಳಿ ಮಾಡ್ತೇವೆ. ಅದು ಸ್ಟ್ರೆಸ್ ರಿಲೀಸ್ ಮಾಡ್ತದೆ, ಪ್ಲಸ್ ಕೆಲವು ರೋಗಗಳಿಂದ ಹೊರಗೆ ಬರ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಇನ್ನೊಂದು ಪಿಜಿಚಿಲ್ ಅಂತ ಹೇಳಿ ಮಾಡ್ತೇವೆ. ಪಿಜಿಚಿಲ್ ಅಂತಂದ್ರೆ ಇಡೀ ಎಣ್ಣೆಯನ್ನ ಟೋಟಲ್ ಬಾಡಿಗೆ ಹಾಕುದು. ಆಯ್ತಾ? ನರರೋಗಗಳು ಮಸಾಜ್ ಅಲ್ಲ, ಆಯುರ್ವೇದ. ಇದು ಮಸಾಜ್ ಅಂತ ನೀವು ಕೇಳಿದ್ದಕ್ಕೆ ಹೇಳಿಬಿಡ್ತೇನೆ. ಆಯುರ್ವೇದ ಅಂದ ಕೂಡಲೇ ಪ್ರತಿಯೊಬ್ಬರಿಗೂ ನೆನಪಾಗೋದು ಮಸಾಜ್ ಮಾತ್ರ. ಹೌದು ಹೌದು, ಅದು ಒಂದು ಆಯುರ್ವೇದದ ಭಾಗ ಮಾತ್ರ. ಆಯುರ್ವೇದ ಅದು ಒಂದು ಟ್ರೀಟ್ಮೆಂಟಿನ ಭಾಗ ಮಾತ್ರ. ಮಸಾಜ್ ಅಂತ ಹೇಳುದು ಒಂದು ಭಾಗ ಅಷ್ಟೇ. ಅದನ್ನು ಬಿಟ್ಟು ಹಲವಾರು ತರಹದ ಟ್ರೀಟ್ಮೆಂಟ್ ಇದ್ರಲ್ಲಿ ಇರ್ತದೆ. ಇನ್ನೊಂದು ವಸ್ತಿ ಅಂತ ಹೇಳಿ ಮಾಡ್ತೇವೆ, ಅಂದ್ರೆ ಎನಿಮಾ, ಮೆಡಿಕೇಟೆಡ್ ಎನಿಮಾ ಅಂತ ಹೇಳಿ ಮಾಡ್ತೇವೆ. ನ್ಯೂರೋಲಾಜಿಕಲ್ ಡಿಸೀಸಸ್ ಅಲ್ಲಿ ಈ ಮೆಡಿಕೇಟೆಡ್ ಎನಿಮಾ ಏನ್ ಬರುತ್ತೆ ಅದು ತುಂಬಾ ಹೆಲ್ಪ್ ಆಗುತ್ತೆ. ನಾನು ಪಿಜಿಚಿಲ್ ಬಗ್ಗೆ ಹೇಳ್ತಾ ಇದ್ದೆ. ಪಿಜಿಚಿಲ್ ಅಂತ ಹೇಳಿದ್ರೆ, ಪಿಜಿಚಿಲ್ ಅಂತ ಹೇಳುದು ಆಕ್ಚುಲಿ ಕನ್ನಡ ಟರ್ಮ್ ಅಲ್ಲ ಅಥವಾ ಸಂಸ್ಕೃತದ ಟರ್ಮ್ ಅಲ್ಲ. ಇದು ಪ್ಯೂರ್ಲಿ ಕೇರಳದಲ್ಲಿ ಹೇಳ್ತಾರೆ ಪಿಜಿಚಿಲ್ ಅಂತ ಹೇಳಿ. ಇದನ್ನ ಹೇಗೆ ಹೇಳ್ತಾರೆ ಅಂದ್ರೆ ಒಂದು ರಾಯಲ್ ಟ್ರೀಟ್ಮೆಂಟ್ ಅಂತ ಹೇಳಿ ಹೇಳ್ತಾರೆ. ಇದನ್ನ ನರರೋಗಗಳಿಗೆ ನಾವು ಮಾಡ್ತೇವೆ. ಹೌದು. ಮತ್ತೆ ಇನ್ನೊಂದು ಬರೋದು ಷಷ್ಟಿಕ ಶಾಲಿಪಿಂಡ ಸ್ವೇದ ಅಂತ ಹೇಳಿ 60 ದಿವಸದಲ್ಲಿ ಆಗುವ ಅಕ್ಕಿಯನ್ನ ತಗೊಂಡು ಹಾಲಿನಲ್ಲಿ ಪ್ರೋಸೆಸ್ ಮಾಡಿ ಮಾಡ್ತೇವೆ. ಅದೊಂದು ತರದ ಟ್ರೀಟ್ಮೆಂಟ್. ಇನ್ನು ಹೀಗೆ ಹಲವಾರು ಟ್ರೀಟ್ಮೆಂಟ್ ಇದೆ. ಯಾವ ರೋಗ, ಯಾವ ರೋಗಿ, ಎಷ್ಟು ಅವನಿಗೆ ರೋಗ ಇದೆ ಅನ್ನೋದ್ರ ಮೇಲೆ ನಾವು ಅದನ್ನ ಮಾಡ್ತಾ ಹೋಗ್ತೇವೆ. ಮತ್ತೆ ನಮ್ಮ ಆಸ್ಪತ್ರೆಯ ವಿಷಯ ಹೇಳುವುದಾದ್ರೆ, ನರರೋಗಿಗಳಿಗೆ ಬರೀ ಒಂದು ಟ್ರೀಟ್ಮೆಂಟ್ ಇಂದ ಎಲ್ಲ ಸರಿಯಾಗುದಿಲ್ಲ. ಅದು ಆಯುರ್ವೇದ ಚಿಕಿತ್ಸೆ ಮಾಡ್ತೇವೆ. ಪಥ್ಯಾಹಾರ ಅಂತ ಹೇಳಿದ್ರೆ ಪ್ರತಿಯೊಂದು ಮನುಷ್ಯನಿಗೂ ರೋಗ ಬರ್ಲಿಕ್ಕೆ ಮೇನ್ ಕಾರಣವೇ ಆಹಾರ. ಆಹಾರ ನಾವು ಸರಿ ಮಾಡ್ಕೊಳ್ದೇ ಇದ್ರೆ ನಾವು ಎಷ್ಟೇ ಮೆಡಿಸಿನ್ ಕೊಟ್ರು ಅದು ಸರಿಯಲ್ಲ. ಸೊ ಹಾಗಾಗಿ ನಮ್ಮ ಕಾನ್ಸೆಪ್ಟ್ ಪ್ರಕಾರ ಪಥ್ಯಾಹಾರ, ನಮ್ಮದೊಂದು ಪಥ್ಯಾಹಾರ ವಿಭಾಗ ಅಂತಾನೆ ಇದೆ. ಸೊ ಆ ಪಥ್ಯಾಹಾರದಲ್ಲಿ ಯಾವ ರೋಗಿಗೆ ಯಾವ ಆಹಾರ ತಗೊಂಡ್ರೆ ಒಳ್ಳೇದು ಅದನ್ನ ಕೊಡ್ತೇವೆ. ಮತ್ತೆ ಫಿಸಿಯೋಥೆರಪಿ, ಈಗ ಆಯುರ್ವೇದ ಚಿಕಿತ್ಸೆಯ ಒಟ್ಟಿಗೆ ಫಿಸಿಯೋಥೆರಪಿಯನ್ನ ಮಾಡಿಸ್ತೇವೆ. ಮತ್ತೆ ನ್ಯೂರೋಲಾಜಿಕಲ್ ಡಿಸೀಸಸ್ ಇಲ್ಲಿ ಹಲವರಿಗೆ ಏನಾಗಿರುತ್ತೆ ಅಂದ್ರೆ ಅವರು ಮೆಂಟಲಿ ಡಿಪ್ರೆಸ್ ಆಗಿ ಬಿಟ್ಟಿರ್ತಾರೆ. ಸೊ ಯೋಗದ ಅವಶ್ಯಕತೆಯೂ ಅಷ್ಟೇ ಇರುತ್ತೆ. ಹಾಗಾಗಿ ಯೋಗವನ್ನು ಸಹ ನಾವು ಮಾಡಿಸಿಕೊಡ್ತೇವೆ. ಹಾಗೆ ಯೋಗ, ಆಯುರ್ವೇದ, ಫಿಸಿಯೋಥೆರಪಿ, ಪಥ್ಯಾಹಾರ ಇದೆಲ್ಲ ಸೇರಿಸಿ ಮಾಡುವಂತ ಒಂದು ಚಿಕಿತ್ಸೆ ಶಾರದಾ ಆಯುರ್ವೇದ ಆಸ್ಪತ್ರೆಯಲ್ಲಿ ಲಭ್ಯವಾಗಿರುತ್ತೆ. ಹೌದು. ಸೊ ಇದರ ಒಂದು ಡ್ಯೂರೇಷನ್ ಎಷ್ಟಿರ್ತದೆ ಅಂತ ಹೇಳಿದ್ರೆ? ಡ್ಯೂರೇಷನ್ ಹೇಳಿದ್ರೆ ಯಾವ ಎಕ್ಸ್ಟೆಂಟ್ ಅಲ್ಲಿ ಆ ರೋಗ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಮಲ್ಲಿ 7 days, 14 days, 21 days ಈ ತರ ಬೇರೆ ಬೇರೆ ಡ್ಯೂರೇಷನ್ಗೆ ಇದಾಗಿ, ಅಂದ್ರೆ ಒಂದೊಂದು ರೋಗಿಗೆ ಅನುಸಾರವಾಗಿ ಬೇರೆ ಬೇರೆ ದಿವಸ, ಅಂದ್ರೆ ಪ್ಯಾಕೇಜಸ್ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅದನ್ನು ಇಷ್ಟು ದಿನದ ಟ್ರೀಟ್ಮೆಂಟ್ ಅಂತ ಹೇಳಿ ಮಾಡ್ತೇವೆ. ಪರ್ಟಿಕ್ಯುಲರ್ ಒಂದು ಪೇಷಂಟ್ ಗೆ ಈ ತರ ಕಾಯಿಲೆ ಇರೋದ್ರಿಂದ ಹೌದು, ಇಷ್ಟು ದಿನ ಅವರು ಟ್ರೀಟ್ಮೆಂಟ್ ಅನ್ನ ತಗೊಳ್ಬಹುದು. ಹೌದು. ಅದು 7 ದಿನ ಇರ್ಬೋದು, 14 ದಿನ ಇರ್ಬೋದು, 21 ದಿನ ಇರ್ಬೋದು. ಮತ್ತೆ ಎಲ್ಲ ಒಂದೇ ಸೆಟ್ಟಿಂಗ್ ಅಲ್ಲಿ ಆಗ್ತದೆ ಅಂತ ನಾವು ಹೇಳುದಿಲ್ಲ. ಈಗ 7 days ಯಾರೋ ಒಬ್ರು ಬಂದು ಟ್ರೀಟ್ಮೆಂಟ್ ತಕೊಂಡೋದ್ರು, 7 days ಅಲ್ಲಿ ನಾವು ಸರಿಯಾಗಿ ಬಿಡ್ತೇವಾ ಅದನ್ನ ಹೇಳಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಕೆಲವೊಂದು 7 days ಅಲ್ಲಿ ಸರಿ ಆಗ್ಬೋದು, ಕೆಲವೊಂದು 7 days ಮೆಡಿಸಿನ್ ಅನ್ನ ತಕೊಂಡು ಮತ್ತೆ ಒಂದು ಸ್ವಲ್ಪ ದಿನ ಗ್ಯಾಪ್ ಕೊಟ್ಟು ಮತ್ತೊಂದು ಸಿಟ್ಟಿಂಗ್ ಅನ್ನ ತಗೊಂಡು ಮಾಡ್ಬೇಕಾಗತ್ತೆ.
ಎಸ್, ನೀವು ಆಹಾರದ ಬಗ್ಗೆ ಹೇಳ್ತಾ ಇದ್ರಿ. ಅಂದ್ರೆ ನಾವೀಗ ಮಾಡೆರ್ನ್ ಲೈಫ್ ಅಲ್ಲಿ ಯಾವ ತರ ಆಹಾರ ತಗೊಳ್ತೇವೆ ಅಂತ. ಸೊ ಡಯಟ್ ಇಂದಾಗಿಯೂ ಕೂಡ ಈ ಒಂದು ಪ್ರಾಬ್ಲಮ್ಸ್ ಗಳು ಕೂಡ ಬರ್ಬೋದಾ? ಹೌದು, ನಾನು ಆಗ ಹೇಳಿದಾಗೆ ಲೈಫ್ ಸ್ಟೈಲ್ ಹೇಗೆ ಆಗಿದೆ ಅಂತ ಹೇಳಿದ್ರೆ, ಈಗ ಕುಕ್ಕಿಂಗಿಗೆ ಒಂದು ಬಿಟ್ಟು ಬೇರೆ ಎಲ್ಲದಕ್ಕೆ ಟೈಮ್ ಇದೆ ನಮ್ಮ ಹತ್ರ. ನಮ್ಗೆ ಜಂಕ್ ಫುಡ್ ಏನ್ ಸಿಗುತ್ತೆ ಅದನ್ನ ತಿಂತೀವಿ. ಎಲ್ಲ ಫಾಸ್ಟ್ ಆಗ್ಬೇಕು. ಸೊ ಎಷ್ಟು ಫಾಸ್ಟ್ ಆಗ್ಬೇಕಂದ್ರೆ ಫಾಸ್ಟ್ ಫುಡ್ಸ್ ನಮ್ಗೆ ಅಷ್ಟು ಇದು ವಿರುದ್ಧ ಆಹಾರ ಅಂತ ಹೇಳಿ ಆಯುರ್ವೇದದಲ್ಲಿ ಹೇಳ್ತಾರೆ. ವಿರುದ್ಧ ಆಹಾರ ಅಂದ್ರೆ ಒಂದಕ್ಕೊಂದು ವಿರುದ್ಧವಾಗಿರೋದು ಅಂತ ಹೇಳಿ. ಈಗ ನಾವು ಮೀನಿನ ಜೊತೆಗೆ ಹಾಲು, ಯೂಶ್ವಲಿ ಹಳೆ ಕಾಲದಲ್ಲಿ ಯಾರು ಮೀನಿನ ಜೊತೆಗೆ ಹಾಲು ತಗೊಳ್ತಾ ಇರಲಿಲ್ಲ. ಮೀನಿನ ಜೊತೆಗೆ ಹಾಲು ತಕೊಳ್ಳೋದು. ಈಗ ಹೊಸ ಟ್ರೆಂಡ್ಗಳು ತುಂಬಾ ಬಂದಿದೆ. ದಹಿ ಪುರಿ ಎಲ್ಲರಿಗೆ ತುಂಬಾ ಇಷ್ಟ. ಪುರಿ ಅದು ಮಸಾಲೆ ಬಿಸಿ ಇರ್ತದೆ, ದಹಿ ತಂಪಿರ್ತದೆ. ಸೊ ವಿರುದ್ಧ ಆಹಾರ ಇದೆಲ್ಲ ಕೇಳುವಾಗ ಏನ್ ಅನಿಸ್ತದೆ ಅಂದ್ರೆ, ಇದೆಲ್ಲ ಇಷ್ಟು ರುಚಿಯಾಗಿರುತ್ತೆ, ನಮ್ಗೆ ಹೇಗೆ ಆರೋಗ್ಯಕ್ಕೆ ಹಾನಿಕರ ಆಗತ್ತೆ ಅಂತ ಹೇಳಿ ಅನಿಸ್ತದೆ. ಆದ್ರೆ ಇದೆಲ್ಲ ಸಣ್ಣ ಸಣ್ಣ ಕಾರಣಗಳು ನಮ್ಮ ಈ ರೋಗಗಳಿಗೆ. ಹೌದು, ದೊಡ್ಡ ದೊಡ್ಡ ರೋಗಗಳಿಗೆ ಸಣ್ಣ ಸಣ್ಣದಾಗಿ ಸ್ಟಾರ್ಟ್ ಆದದ್ದು ದೊಡ್ಡ ರೋಗ ಆಗಿ ಬರ್ತದೆ. ಹೌದು, ಫುಡ್ ಇಂಬ್ಯಾಲೆನ್ಸ್ ಇಂದವೂ ಕೂಡ ಈ ಒಂದು ಫುಡ್ ಇಂಬ್ಯಾಲೆನ್ಸ್ ಇಂದಾಗಿ ದೋಷಗಳ ಇಂಬ್ಯಾಲೆನ್ಸ್ ಅಂತ ಹೇಳ್ತೇವೆ ನಾವು. ಆಯುರ್ವೇದದ ಪ್ರಕಾರ ಹೇಳೋದಾದ್ರೆ ನರ ರೋಗಗಳು ಬರೋದು ವಾತದಿಂದ ಅಂತ ಹೇಳಿ ಹೇಳ್ತೇವೆ. ಸೊ ಯಾವಾಗ ಫುಡ್ ಸರಿ ಆಗುದಿಲ್ವಾ ಆಗ ದೋಷಗಳ ಇಂಬ್ಯಾಲೆನ್ಸ್ ಆಗ್ತದೆ. ಅಂದ್ರೆ ನಮ್ಮ ಪ್ರಕೃತಿಗೆ ವಿರುದ್ಧವಾಗಿ ಹೋಗ್ತದೆ. ಆಗ ಈ ಇಂಬ್ಯಾಲೆನ್ಸ್ ನರ ರೋಗಗಳಿಗೆ ಕಾರಣ ಆಗ್ತದೆ ಅಂತ ಹೇಳಿ ಹೇಳ್ತೇವೆ. ಎಸ್ ವೀಕ್ಷಕರೇ, ಇಷ್ಟು ಹೊತ್ತು ಮಾಹಿತಿಯನ್ನು ನೀಡಿದ ಡಾಕ್ಟರ್ ಅಮೃತ ಟಿಟಿ ಇವರಿಗೆ ಧನ್ಯವಾದಗಳು. ನಮಸ್ಕಾರ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. ಮುನ್ನೋಡಿ ಮುನ್ನಡೆಗಾಗಿ.